ಕುವೆಂಪು ಸೂರಜ್ ಎಜುಕೇಷನಲ್ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ದ ನಿರೇಲ್ಡ್ ನಡಪುನ ಜ್ಞಾನದೀಪ ಹೈಸ್ಕೂಲ್ ವಿದ್ಯಾರ್ಥಿನಿ ಕುಮಾರಿ ಅಪೂರ್ವ ಲಕ್ಷ್ಮಿ 2022-23 ಸಾಲದ ಎಸ್ಎಲ್ಸಿ ಪರೀಕ್ಷೆಡು ಆಜುನುತ 25 ಆಜುನುತ 14 ಅಂಕ ಪಡೆದರು. ನನ್ನ ಹೆಸರು ಎಸ್.ಎಂ. ಅಪೂರ್ವ ಲಕ್ಷ್ಮಿ. ನಾನು ಎಸ್ಎಲ್ಸಿ ಎಕ್ಸಾಮ್ ಅಲ್ಲಿ 616 ತೆಗೆದಿದ್ದೀನಿ. ಇದು ನನಗೆ ನನ್ನ ಟೀಚರ್ಸ್, ಚೇರ್ಮನ್ ಹಾಗೂ ನಮ್ಮ ಪೇರೆಂಟ್ಸ್ ಎಲ್ಲ ಕೊಟ್ಟ ಸಪೋರ್ಟ್ ಇಂದ ಆಯ್ತು. ದಕ್ಷಿಣ ಕನ್ನಡ ಜಿಲ್ಲೆಡು ಗ್ರಾಮೀಣ ಪರಿಸರದ ಜೋಕ್ಲೆಗೆ ಒಂಜಿ ಮಾದರಿಯಾದ ಅಪೂರ್ವ ರ್ಯಾಂಕ್ ಪಡೆದು ಇಡೀ ಶಾಲೆಗೆ ಕೀರ್ತಿ ಕನಬೈದೇರ್ ಪಡೆದು ಸೂರಜ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅಭಿನಂದನೆ ಸಂದಾದರು. ಜ್ಞಾನದೀಪ ಸ್ಕೂಲಿನ ಇವತ್ತಿನ ಎಸ್ಎಲ್ಸಿ ರಿಸಲ್ಟ್ ಬಹಳ ಖುಷಿಯ ಸಂಗತಿಯಾಗಿದೆ. ಅಪೂರ್ವ ಲಕ್ಷ್ಮಿ ಎನ್ನುವಂತ ಹುಡುಗಿ 625ಕ್ಕೆ 614 ತೆಗೆದುಕೊಂಡು ನಮ್ಮ ಶಾಲೆಗೆ ಒಂದು ಕಿರೀಟ ಬಂದಿದ್ದಕ್ಕಾಗಿದೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ವಂಚಿತರಾದಂತಹ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಗ್ರಾಮೀಣ ಪ್ರದೇಶದಲ್ಲಿ ರ್ಯಾಂಕ್ ತಗೊಳ್ಳುವಂತ ವ್ಯವಸ್ಥೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಖುಷಿಯ ಸಂಗತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಮಾದರಿಯಾಗಿ ಅಪೂರ್ವ ಲಕ್ಷ್ಮಿ ಹೊರಬಿದ್ದಿದ್ದಾಳೆ. ಈ ಮಗುವಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಳ್ಳುವಂತ ಒಂದು ಶಕ್ತಿ ಆಗಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ. ನನ್ನ ಹೆಸರು ಗಾಯತ್ರಿ ಎಸ್.ಡಿ. ಮೋಹನಾಚಾರ್ಯ ಅಂತ. ನನ್ನ ಮಗಳು ಎಸ್.ಎಂ. ಅಪೂರ್ವಲಕ್ಷ್ಮಿ ಈ ಸೂರಜ್ ಶಾಲೆಯಲ್ಲಿ 616 ಮಾರ್ಕ್ ತೆಗೆದಿದ್ದಾರೆ. ಅವಳು LKGಯಿಂದ ಇಲ್ಲೇ ಓದಿದ್ದು. ಯಾವಾಗ ಸಹ ಫಸ್ಟ್ ಬರ್ತಾ ಇದ್ಲು. ಇಲ್ಲಿ ಅಧ್ಯಕ್ಷರು, ಶಾಲಾ ಟೀಚರ್ನವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಮಾರ್ಕ್ ತೆಗೆದಿದ್ದಾರೆ. ತುಂಬ ಖುಷಿಯಾಗಿದೆ ನಮಗೆ.